ಹಲೋ ಹಾಯ್ ಗೈಸ್, ನೀವು ನೋಡ್ತಿದ್ದೀರಿ ಪೃಥ್ವಿ ಕೊಟ್ಟಾರ ಯೂಟ್ಯೂಬ್ ಚಾನಲ್. ಇವತ್ತು ಮೇಯ್ನ್ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಕಾಟೇರ ಮೂವಿ ಬಗ್ಗೆ ಸಣ್ಣದೊಂದು ಕಂಟೆಂಟ್ ಮಾಡ್ತಾ ಇದ್ದೇನೆ. ಏನಂದರೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಕಾಟೇರ ಮೂವಿದು. ಅವರು ಇದೇ ಬರುವ ಡಿಸೆಂಬರ್ ತಿಂಗಳಲ್ಲಿ ಕಾಟೇರ ಮೂವಿ ರಿಲೀಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಅದು ಮೂವಿ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮದು 2 ಮೂವಿ ರಿಲೀಸ್ ಆಗುತ್ತೆ. ಯಾವುದಂದ್ರೆ ಡಾಂಕಿ ಮತ್ತು ಸಾಲಾರ್, ಈ 2 ಮೂವಿ. ಆ ಮೂವಿ 2 ಮೂವಿ ಸಹ ಕನ್ನಡದಲ್ಲಿ ಬರೋದು ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ನಮ್ಮದು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರದ್ದು ಕಾಟೇರ ಮೂವಿ ನಮ್ಮ ಕನ್ನಡದ ರಿಲೀಸ್ ಆಗ್ತಾ ಉಂಟು. ಮತ್ತು ಕೆಲವು ಲ್ಯಾಂಗ್ವೇಜ್ ಉಂಟು, ಅದು ಇದು ಟಾಪ್ ಲೆವೆಲಲ್ಲಿ ಒಂದು ಲೆವೆಲಲ್ಲಿ ಉಂಟಂತ ಒಂದು ಎಕ್ಸೈಟ್ಮೆಂಟು. ನೀವೇನು ಅಂತೀರ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಕಾಟೇರ ಬಗ್ಗೆ ಹೇಳೋದಾದರೆ ಒಳ್ಳೆಯ ಸ್ಟೋರಿ. ಅನೌನ್ಸ್ಮೆಂಟಲ್ಲಿ ವಿಡಿಯೋ ಬಿಟ್ಟಿದ್ದಾರೆ, ನಾನು ಸಹ ತೋರಿಸ್ತೇನೆ ನೋಡಿ. ಸೂಪರ್ ಉಂಟು. ಒಂದು ಲೆವೆಲ್ಗೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ರಾಬರ್ಟ್ ಮೂವಿ ಮಾಡಿದ್ರಲ್ಲ, ಹಾಗೆ ಅದಕ್ಕಿಂತ ಸ್ವಲ್ಪ ಲೆವೆಲ್ ಮೇಲೆ ಬರಬೇಕಂತ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ DBoss ಅವರ ಅಭಿಮಾನಿಗಳೆಲ್ಲ ಕಾಯ್ತಿದ್ದಾರೆ ನಮ್ಮ ಮೂವಿಗೆ, ಕಾಟೇರ ಮೂವಿಗೆ. ಎಲ್ಲ ಸಪೋರ್ಟ್ ಮಾಡಿ. ಪ್ರಮೋಷನ್ ಎಲ್ಲ ಆಗ್ತಾ ಉಂಟು. ಇನ್ನು ಮುಂದೆ ಇದೇ ಬರುವ 29ಕ್ಕೆ ಮೂವಿ ರಿಲೀಸ್ ಆಗ್ತಾ ಉಂಟು. ಎಲ್ಲ ಎಕ್ಸೈಟ್ಮೆಂಟಿಂದ ಇರ್ತಿದ್ದೀರಿ ಅಂತ ಅನಿಸುತ್ತೆ. ಯಾರೆಲ್ಲ DBoss ಅಭಿಮಾನಿಗಳಿದ್ದೀರಲ್ಲ ಕಮೆಂಟ್ ಮಾಡಿ. ಮತ್ತು ಈ ಮೂವಿ ಬಗ್ಗೆ ಏನು ಎಕ್ಸೈಟ್ಮೆಂಟ್ ಎಲ್ಲ ಇಟ್ಟಿರ್ತೀರಿ ಇದೆಲ್ಲ ಆಗಿರಲಿ. ಒಂದು ಲೆವೆಲಲ್ಲಿ ಮೂವಿ ಬರಬೇಕು. ರಾಬರ್ಟ್ ಮೂವಿ ಒಂದು ಲೆವೆಲ್ ಇತ್ತು, ಹಾಗೆಯೇ ಈ ಕಾಟೇರ ಮೂವಿ ಸಹ ಬರಬೇಕಂತ ಅನ್ನಿಸುತ್ತೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಉಂಟು. ನೋಡಿದ್ದೇನೆ ಅನೌನ್ಸ್ಮೆಂಟಲ್ಲಿ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವಿಡಿಯೋ. ಹಾಗೆ ಅದರ ಮಧ್ಯದಲ್ಲಿ 2 ಮೂವಿ ಒಂದು ಏನು ನಮ್ಮ ಮೂವಿಗೇನು ಇದಾಗಲ್ಲ, ಆದರೂ ಹೇಳೋದು ಕಾಟೇರಿಗೆ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬಾಯ್.